ಹಲವಾರು ವರ್ಷಗಳಿಂದ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಆರೋಗ್ಯ ಚಿಕಿತ್ಸಾ ಕ್ಷೇತ್ರದಲ್ಲಿ ಹೊಸ ಹಾದಿ ತೋರಿದ ಮಂಗಳೂರಿನ ಕುಂಟಿಕಾಣದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇನ್ನೊಂದು ಸಾಧನೆಯ ಮೂಲಕ ಮತ್ತೆ ಅಗ್ರಣಿಯಾಗಿದೆ. ತುಮಕೂರಿನ 59 ವರ್ಷದ ವ್ಯಕ್ತಿಯೋರ್ವರು 4 ವರ್ಷದ ಹಿಂದೆ ಸೋಡೋಮಿಸೋಮಾ ಗೆಡ್ಡೆಗಾಗಿ ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದರು. ಆದರೆ ಕಾಯಿಲೆ ಮರುಕಳಿಸಿ ನೋವಿನಿಂದ ಬಳಲುತ್ತಿದ್ದರು. ಅವರನ್ನು ಸಿಟಿ ಸ್ಕ್ಯಾನ್ ಮೂಲಕ ಪರೀಕ್ಷೆಗೆ ಒಳಪಡಿಸಿದಾಗ ಅವರಿಗೆ ಬಹು ಅಂಗಾಂಗಗಳ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕಂಡುಬಂತು. ಶಸ್ತ್ರಚಿಕಿತ್ಸಾ ಪೂರ್ವ ತಪಾಸಣೆ ಮತ್ತು ಪೂರ್ವ ತಯಾರಿಯ ಬಳಿಕ ರೋಗಿಯನ್ನ ದಿನಾಂಕ 14 ಆಗಸ್ಟ್ ರಂದು ಎಜೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಯಿತು. ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ವೈದ್ಯರ ತಂಡ 18 ಗಂಟೆಗಳ ಕಾಲ ನಡೆಸಿದ ಶಸ್ತ್ರಚಿಕಿತ್ಸೆ ಮೂಲಕ ಗೆಡ್ಡೆಯನ್ನ ತೆಗೆದುಹಾಕಲಾಯಿತು. ಶಸ್ತ್ರಚಿಕಿತ್ಸಕರ ತಂಡ ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರಾದ ಡಾಕ್ಟರ್ ರೋಹನ್ ಶೆಟ್ಟಿ, ಡಾಕ್ಟರ್ ಅಶ್ವಿನ್ ಆಲ್ವಾ, ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ರಚನ್ ಶೆಟ್ಟಿ, ಅರಿವಳಿಕೆ ತಜ್ಞ ಡಾಕ್ಟರ್ ತ್ರಿವಿಕ್ರಮ್ ತಂತ್ರಿಯವರನ್ನ ಒಳಗೊಂಡಿತ್ತು.